ಮಳೆ ಹಾನಿಗೆ ಸಂಬಂಧಿಸಿ ಸಂಸದರ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ತೊಕ್ಕೋಟು ಪೆರ್ಮನೂರು ಗ್ರಾಮದ ಗುಂಡಿ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಲಾಯಿತು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಅಭಿವೃದ್ಧಿಯಲ್ಲಿ ಬಿಜೆಪಿ ರಾಜಕೀಯ ಮಾಡಿಲ್ಲ. ಮಳೆ ಹಾನಿಗೆ ಸಂಬಂಧಿಸಿ ಹಾಗೂ ತಮ್ಮ ವಿಶೇಷ ನಿಧಿಯಡಿ ಸಂಸದರು ಮಂಗಳೂರು ಕ್ಷೇತ್ರದ 28 ಗ್ರಾಮಗಳಿಗೆ ಬೇಕಾದ ಕಡೆಗಳಲ್ಲಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಎಂದು ಹೇಳಿದರು. ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಗೌರವಾನ್ವಿತ ಮಂಗಳೂರಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಈ ಸಾರಿ ಮಳೆ ಹಾನಿಯಲ್ಲಿ ಕೂಡ ನಮಗೆ ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ. ಅದೇ ರೀತಿ ಅವರ ವಿಶೇಷ ನಿಧಿಯಲ್ಲಿ ಕೂಡ ನಮಗೆ ಹಣ ಕೊಟ್ಟಿದ್ದಾರೆ. ನಮ್ಮ ದೊಡ್ಡ ಕ್ಷೇತ್ರ 28 ಗ್ರಾಮಗಳುಂಟು. ನಗರಸಭೆ, ಟೌನ್ ಪಂಚಾಯತ್ ಎಲ್ಲ ಹಿಡಿದು 28 ಆಗ್ತದೆ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ 5 ಲಕ್ಷ, 3 ಲಕ್ಷ, 10 ಲಕ್ಷ ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗ ಮಾಡಿ ಹಣವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಲ್ಲಾಲ ನಗರಸಭೆಯ ಗಂಡಿ ತೋರ್ದಲ್ಲ ಇದಕ್ಕೆ ಕೂಡ 5 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದೇವೆ. ಅದರ ಶಿಲಾನ್ಯಾಸವನ್ನು ಮಾಡ್ತಾಯಿದ್ದೇವೆ. ಈ ಕೆಲಸ ಕೂಡ ನಾಳೆ ನಾಡ್ದು ಸ್ಟಾರ್ಟ್ ಆಗ್ತದೆ. ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಮಾತನಾಡಿ, ರಸ್ತೆಯನ್ನೇ ಈ ಪ್ರದೇಶದ ಜನ ಕಂಡಿಲ್ಲ. ಸಂಸದರ ನಿಧಿಯಡಿ ರಸ್ತೆ ನಿರ್ಮಿಸುವಂತೆ ಹಿಂದಿನ ಅಧ್ಯಕ್ಷರ ಮೂಲಕ ಮನವಿ ಮಾಡಿಕೊಂಡಿದ್ದು, 46 ಲಕ್ಷ ರೂಪಾಯಿ ಅನುದಾನದಡಿ ರಸ್ತೆ ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗಳಿಗೆ ಕ್ಷೇತ್ರದಾದ್ಯಂತ ಚಾಲನೆ ದೊರೆಯಲಿದೆ. ಮಾರ್ಚ್ ತಿಂಗಳ ಒಳಗೆ ಅನುದಾನ ಸಮರ್ಪಕವಾಗಿ ಉಪಯೋಗಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದೇವೆ ಎಂದರು. ಹಾಗೆ ಇನ್ನು ಇಡೀ ಕ್ಷೇತ್ರದಲ್ಲಿ ಇವತ್ತಿನಿಂದ ಸಾಧಾರಣ ಒಂದು 4-5 ದಿನಗಳಲ್ಲಿ ಒಂದು 46 ಲಕ್ಷ ರೂಪಾಯಿಯ ಒಂದು ಅನುದಾನದಲ್ಲಿ ಎಲ್ಲ ರಸ್ತೆ ಅಭಿವೃದ್ಧಿ ಮತ್ತು ಬೇರೆ ಬೇರೆ ಕಾಮಗಾರಿಗಳು ಶಿಲಾನ್ಯಾಸಗೊಳ್ಳಲಿಕ್ಕಿದೆ. ತಾವುಗಳೆಲ್ಲ ಗಮನಿಸಲಿಕ್ಕಿದ್ದೀರಿ. ಹಾಗಾಗಿ ಆದಷ್ಟು ಬೇಗ ಮಾರ್ಚ್ ತಿಂಗಳ ಒಳಗಡೆ ಎಲ್ಲ ಬಂದಂಥ ಎಲ್ಲ ಅನುದಾನವನ್ನು ಸಮರ್ಪಕವಾಗಿ ಒಳ್ಳೆಯ ರೀತಿಯಲ್ಲಿ, ಯಾಕಂದರೆ ಈಗ ಕಾಮಗಾರಿಯನ್ನು ಯಾವುದ್ಯಾವುದೇ ರೀತಿಯಲ್ಲಿ ಮುಗಿಸಿದ್ರೆ ಅದು ನಿಜವಾದ ಕಾಮಗಾರಿ ಆಗುವುದು. ಹಾಗೆ ಸಮರ್ಪಕವಾದಂತಹ ಗುತ್ತಿಗೆದಾರರ ಮೂಲಕವಾಗಿ ಒಳ್ಳೆಯ ರೀತಿಯ ರಸ್ತೆಯನ್ನು ಮಾಡಿಕೊಂಡು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಇನ್ನು ಇದೇ ವೇಳೆ ಮಾತನಾಡಿದ ಸ್ಥಳೀಯರಾದ ವೆಂಕಪ್ಪ ಚೌಟ ಅವರು, ಹೆಸರಿಗೆ ಡಾಂಬರು ಹಾಕಿದ್ದರೂ ಎಲ್ಲ ಕಿತ್ತು ಹೋಗಿತ್ತು. ಆ ಬಳಿಕ ಪ್ರದೇಶದ ಜನ ಬಹಳ ಕಷ್ಟಪಟ್ಟಿದ್ದೇವೆ. ಸ್ಥಳೀಯಾಡಳಿತಕ್ಕೆ ಮನವಿ ಮಾಡಿ ಸಾಕಾಗಿ ಹೋಗಿ ಕೊನೆಗೆ ನಾವೇ ಮಣ್ಣು ಹಾಕಿ ತಾತ್ಕಾಲಿಕ ರಸ್ತೆಯನ್ನ ಮಾಡಿದ್ವು. ಇದೀಗ ಸಂಸದರು ಶಾಶ್ವತ ರಸ್ತೆಯನ್ನ ಒದಗಿಸಿಕೊಟ್ಟಿರುವುದು ಪಟ್ಟ ಶ್ರಮಕ್ಕೆ ಸಾರ್ಥಕತೆ ಒದಗಿ ಬಂದಿದೆ ಎಂದು ಹೇಳಿದರು. రామరంజితలు ఉద్దరు పాడుతుంది అవి ఉంజే సరిపోతుంది అంచేనంటే నిమ్మరాలనంతే మన్న పాడుదు నువ్వంతా గాడి పోయారు తక్క భారీ బంగుడుతుంది చంద్రశేఖరనాల సంతోష నెట్టు ఆపణ ಯೋಗ ಬೈದು ಆಯ್ನಾತ ಬೇಗ ಆಡುದು ನಮ್ಮ ಸಂಸದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಕಟ್ಟಿ, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ರಾಜೇಶ್ ಕಟ್ಟಿ, ವೆಂಕಪ್ಪ ಚೌಟ, ದೇವದಾಸ್ ಕಾಯಿಂಗಳ, ರಜನೀಶ್ ಪಂಡಿತ್ ಹೌಸ್ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, V4 News 24/7 ಉಳ್ಳಾಲ.